ಅದೇ ಅವಳು ಗಂಡ ಹೆಣ್ಣಾಗ ಹೇಳ್ತಿದ್ದಾಳೆ. ಇತ್ತೊಂಜಿ ಪೆತ್ತ ಒಂಜಿ ದೊಂಕುನ ಸೀರುಂಡು ಪೊಯ್ ಅದ ಅವು ಪೆತ್ತಾಗಿ ಇನ್ನೆಂಚಿನ ಗೆಂಡೆ ಅವು ಬೋರಿಗೆ ಇದು ಬೆಜಗಾರ ಪಂಡ ಬೆಜಗಾರ ಲೆಕ್ಕನ ಆತನು ಆಮೇಲೆ ಕಷ್ಟಪಟ್ಟ ಈಮೇಲೆ ಕಷ್ಟಪಟ್ಟ ಆಮೇಲೆ ಅನ್ನರ್ನ ಕಷ್ಟಪಟ್ಟ ಅದನ್ನ ಬುಡ್ಬೇಡಿದ್ದೆ ನಾನು ಈ ಸರ್ತಿ ಮಾತ್ರ. ಹಾಯ್ ಮಾತಾಡೋಗ್ಲ, ವೆಲ್ಕಮ್ ಟು ದ ಚಾನಲ್ ಡ್ರೀಮ್ ವ್ಲಾಗ್ಸ್ ಕೂಡ್ಲ. ಸೊ ಇನಿ ಬ್ಯಾಂಗ್ಳೂರ್ ನಮ್ಮ ಥರ್ಡ್ ಡೇ ಫೈನಲ್. ಸೊ ಇನಿ ಎಂಕುಲು ಈವ್ನಿಂಗ್ ಪಿದೋಡೋದಿಲ್ಲ ಐದು ತುಂಬ ದಾದ ಪಂಡ ನಮ್ಮ ತನುಲ ಮೂರು ತನ್ನ ಮಮ್ಮಿಲ ತಮ್ಮನೊಂದಿಗೆ. ಸೊ ಅದು ಬ್ಯಾಂಗ್ಳೂರ್ ಸ್ಪೆಷಲ್ ಫುಡ್ ಮಲ್ತದೇರು ನಾಟಿ ಕೋಳಿ ಸಾರ್ಲ ಬೊಕ್ಕ ಅದನ್ನ ಸ್ಪೆಷಲ್ ಉಪ್ಪೋಡು ಅಡೆ ಪೋಯಿ ದಾದ ಮಾತ ತಿಕ್ಕೊಂಡು ತೂಕ. ಸೊ ಅಲ್ಪ ತಿಕ್ಕು ಬಿಟ್ಟು ಪ್ರೀತಿ ನಡೆ ಬಂದಿತ್ತೆ. ಪ್ರೀತಿ ಪಕ್ಕ ತಾನು ಒಂದು ಪ್ರೀತಿ ಇರ್ಬಂದು ಮಸ್ತನಕ್ಕೆ ಏನೋ ಇರ್ತಾರೆ ಮೆಗ್ಗೆನ ಅಂದು ಮೆಗ್ಗೆ ಅತ್ತ ಮೆಗ್ಗೆ ಲೆಕ್ಕನೆ ಎನ್ನ ಅಮ್ಮಿನ ಮಗೆ ಪಂಡ ಎನ್ನ ಅಮ್ಮನ ಮಲ್ಲಪ್ಪನ ಮಗೆ ಮೇರ್ನ ಮಗೆ ಮೋನ ಮಾಮನ ಆ ರೀತಿ ಎಂಕ್ಲೊಟ್ಟಿಗೆ ಬಟ್ ಅದೇ ಪಲ್ಲ ನೆನಪು ಉಪ್ಪೇರು ಎಂಕ್ಲೊಟ್ಟಿಗೆ. ಸೊ ಇಟ್ಟ ಕ್ಯಾಬ್ ಐದಳು ಬಿದೋಡೋದಿಲ್ಲ ತನ್ನ ಮಮ್ಮಿ ಇಲ್ಲಾಗ ಭವಾನಿ ನಗರ್. ಸೊ ಪಿರೋಡು 3 ಜನ ಒಳ್ಳೆಯರು 2 ಜನ ಸ್ಕೂಟರ್ ಬರೋದೊಳ್ಳೆಯರು. ಸೊ ನನ್ನ ತಾನು ಎಷ್ಟು ಟೈಮ್ ತಗೊಳ್ತದ ಎಲ್ಲಿಂದ ಅಲ್ಲಿಗೆ ಎಷ್ಟು ಟೈಮ್? 20 ಮಿನಿಟ್ಸ್ ಉಂಡು ತೂಕ ಪೈ ತನ್ನ ಮಮ್ಮಿಲ್ಲ ಒಯ್ದ ಚಪ್ಪಲ್ ಮಾಡಂದೆ. ಆಂಟಿ ನಮಸ್ತೆ. ನಮಸ್ತೆ ನಮಸ್ತೆ. ತನ್ನ ಮೆಗ್ಗೆ ಮೇರಾ ನಾಮ್ ಮನೋಜ್. ಎಣ್ಣ ಪುದರ ಮನೋಜ್. ಸಾರಿ ಸರ್ ಮನೋಜ್. ಪೈ ತನ್ನ ಇಲ್ಲ ಯಾವ್ದನಪ್ಪು ಸೊ ತಾನು ಪುಟ್ಟದ ಬಲತೇನೆ ಇಲ್ಲ ಇದು ಇಲ್ಲದಷ್ಟವರೆಗೆ ಅಷ್ಟು. ಆಂಟಿನ ಕಿಚನ್ ಎಂಟ್ರಿ ಒಂದು ಗುಲಾಬ್ ಜಾಮೂನ ಒಂದುಂಟು ಫ್ರಿಜ್ ಉಂಟು ಮೂಲತುಲೆ ಮಧ್ಯಾಹ್ನ ಗಮ್ಮತ್ತುಂಡು ಮಾತ್ರ. ನಮ್ಮ ಪ್ರೀತನ ಮಾಮಿಲ್ ಮುಳ್ಪಡ್ತು ಒಲಿ ತಿರ್ತು ಮೊಲ್ಲ ಗುಂಡಿ ಉಂಡು ಕೊರ್ಪೇರಿಗೆ ರೋಡ್ ಎಂದು ಇವೇದ ಜಾಗ ಇದು ಕೊಡ್ತೀರಾ ಜಾಗ? ಇದು ಜಾಗ ಈ ಸೈಡ್ ತಗೊಂಡೋಗ್ತೀಯಾ? ತಿರ್ತ ಕೊತ್ತಂಬರಿ ಸೊಪ್ಪು ಉಂಡಿಗೆ ಟೊಮೆಟೊ ಉಂಡು ಆಮೇಲೆ ದಾಸವಾಳ ಗಿಡ ಆಮೇಲೆ ದಾಸವಾಳ ಗಿಡ ಕನಕಾಂಬ್ರ ಆಮೇಲೆ ಸಬ್ಬಕ್ಕಿ ಸೊಪ್ಪು ಬದನೆಕಾಯಿ ಗಿಡ ಇನ್ನೇನು ಗಿಡ ಇಷ್ಟ ಮತ್ತೆ ಎಲ್ಲೆಲ್ಲಿ ಉಂಡು ಓಲ ಆತದಿದ್ದ ಹಿಡಿಮೆಟ್ಟನ್ನ ಫೇವ್ರೇಟ್ ಉಂಡುಗೆ ಸಬ್ಬಕ್ಕಿಗೆ ಸೊಪ್ಪು ಕೊನಕ ರಡ್ಡು ಕೊನಕ ಎಂತ ಗೋಳಿ ವೆಜ್ ಯಾವ್ದು ಎಂತ ಅಂತ ಗೊತ್ತಾಗಲ್ಲ. ಬಾರಿ ಬಂಗವ ನವೇ ದೀಕ್ಷಿ ಮೊಲೆ ಗೋಳಿ ವೆಜ್ ಇನ್ನೊಂದು ಗೊತ್ತಜ್ಜಿ ಬಾಯಲ್ಲಿ ಬಂತು ಗೋಳಿ ವೆಜ್ ಜಾಸ್ತಿ ಡ್ರೈ ಆಗ್ಬಿಟ್ಟಿದೆ. ಗೋಳಿ ವೆಜ್ ಗುಲಾಬ್ ಜಾಮೂನ್ ಮೋಲು ದೇಪುನು ಮೋಲು ಬಿಡ್ತೀನಿ. ದೀಕ್ಷಿ ದೀಕ್ಷಿ ಯಾಕಂದ್ರೆ ಗೋಲಿ ಬಜ್ಜೆ ಬಾಯಿಡ್ ಹೋಯ್ತು ನಿನಗೆ ತನ್ನ ಮೆಗ್ಗೆ. ವೆಲ್ಕಮ್ ಟು ಮೈ ಅಲ್ಲ ಓಲ್ ಬಂದು ಲೊಲಿಯ ಸ್ಕ್ರಿಪ್ಟ್ ತನ್ನ ಪಪ್ಪನ ಗಾಡಿ
ಮಧ್ಯಾಹ್ನ ಕುಲ್ಲವೇರಿಗೆ ತಂದ ಪಪ್ಪ ಕೀಬೋರ್ಡ್ ಗಾಡಿ ಕೊಂಡ್ರೆ ಗೊತ್ತಿತ್ತು ನಾತ ಕೊಂಚ ಪೆತ್ತ ಬರ್ತದೆ ಪಾತಿರ್ಕ ಏನಲ್ಲಕ್ಕ ಉದ್ದ ಉಂಟು ಪೆತ್ತ ಮತ್ತು ಸಾಲಿಡ್ ಉಂಟು ಬಲಿ ಮತ್ತು ಹಾಯ್ 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 ಅಬ್ಬಾ ಪೆತ್ತ ಪಾಪದ ಹಾಯ್ ಪೆತ್ತ ಬೇರೆ ಪತ್ತೊಂದು ಬರಂತ ಅದು ಪೆತ್ತ ಕುಡ್ಲದ್ದು ಪೆತ್ತ ಇಲ್ಲಿದ್ದು ದನ ಕೈತಲ್ ಹೋಗಿ ಮೂಲಂಜುಂಡು ಪೆತ್ತ ಇದು ಬೋರಿ ಅದು ಬಗ್ಗಿ ನೋಡಂತೆ ಅದು ಚುಚ್ಚಿರೆ ಬಲಿಪ್ಲಿಕ್ಕೆ ರೆಡಿ ಆಗು ನೀನು ತಾನು ಅದು ಬೋರಿಯ ಬೆತ್ತವ ಅಲ್ಲ ಇದು ಹಸು ಹಸು ಅದೇ ಅವಳು ಗಂಡ ಹೆಣ್ಣಾಗ ಹೇಳ್ತಿದ್ದಾಳೆ ಗೊತ್ತಿಲ್ಲ ಹಸು ಅಷ್ಟೇ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ದೇವರೇ ಬಾರಿ ಬಂಗೊಂಡಿ ಮೇಘ ಮಾತ್ರ ಒಂದ್ ನಿಮಿಷ ಬಾಯ್ಲು ನಿಮಿಷ ಹಸು ಬಂದಿದೆ ಯಾರ್ದ ನಿಮ್ದಲ್ವಾ ಮತ್ತೆ ಯಾಕೆ ಇಲ್ಲಿದೆ ಸುಮ್ಮನೆ ಓಡಾಡುದು ಹೌದಾ ಮಾಸ್ಕ್ ದೇಪೂಜೆ ಅವನಿಗೆ ಗೊತ್ತಾಗಿರ್ಬೇಕೇನು ಇವತ್ತೇನೋ ಇದೆ ಅಂತಿಲ್ಲ ಏನ್ ದೀಕ್ಷಿತರಲ್ಲಿ ಎಲ್ಲ ಹಾಗೆ ತೋರಿಸಬಾರ್ದು ಬಣ್ಣನನ್ನು ತಿನ್ಲಿಕ್ಕೆ ಕೊಡು ಅದು ಮತ್ತೆ ಇತ್ತಂಜಿ ಪೆತ್ತ ಒಂಜಿ ದೊಂಕುನ ಸೀರುಂಡು ಪೊಯ್ ಎಲ್ಲ ನಿಂಚೆ ಕೈ ಬರ್ತದೆ ಯಾನು ಮಲಿಪ ಒಳ್ಳೆ ಒಳ್ಳೆ ಹಂಗಲ್ಲ ಅದು ಅಲ್ಲ ಭವ್ಯನ ಪರ್ನೊಂದು ಅಕ್ಕಿನಿ ಭವ್ಯ ಪರ್ನೊಂದು ಅಕ್ಕಿನಿ ತಿನ್ನು ಈ ಟ್ಯಾಂಕು ಬಗ್ಗನಾಗದು ತೆಗೆದುಕೊಡು ಪ್ಲೀಸ್ ತೆಗೆದುಕೊಡು ಚೋಟಿ ತೆಗೆದುಕೊಡ್ಲಾ ಎಂತ ಚೋಲಿ ತೆಗೆದು ಕೊಡ್ಲ ಹಂಗೆ ಅಷ್ಟೇ ಚೋಲಿ ತೆಗೆದುಕೊಡು ಪಿರ ಉಬ್ಬಿಡಿಂದ ತಿಂದ ಅಷ್ಟೇ ಅಷ್ಟೇ ಈಗ ಮತ್ತೆ ಬಿದ್ರೆ ಬಿತ್ತು ಅದ ಸ್ಮೈಲ್ ಇಂದು ಪೆತ್ತ ಇಂದು ಆಯ್ಕೆ ಬಾಗ ತಿಂಡ್ರೆ ಅಪ್ಪುಜಿಯೋ ಬಾರಿ ಲೇಸಿಂಡು ಪೆತ್ತಗೆ ಬಗ್ಗೆ ರಾಪುಜಿಗೆ ಕ್ಲೀನಿಂಗ್ ಭವ್ಯ ಅದ ಅವು ಪೆತ್ತಗೆ ಇನ್ನೆಂಚನೆ ಗಂಡೆ ಅವು ಬೋರಿಗೆ ಅಲ್ಲ ಹಸು ನೋಡಿ ಎಲ್ಲರ ಮುಂದೆ ಹಸು ಒಂದು ಇರ್ಲಿ ಬಿಡ ಎಲ್ಲ ಒಂದೇ ಈಗ ಕ್ಯಾಮ್ರಾದಲ್ಲಿ ತೋರ್ಸಾದ ಹಸು ಎಲ್ಲ ಒಂದೇ ಮೆಲ್ಲದುಕ ಇದು ಬೋರಿ ಒಂದು ಚರ್ಚೆ ಒಂದುಂಡು ಅಲ್ಲೇ ಫಿಲ್ಟರ್ ವಾಟರ್ ನಿನ್ ಪಕ್ಕ ನಮ್ಮೆಲ್ಲ ಸಬ್ಸ್ಕ್ರೈಬರ್ ತುಳು 10 ಜನ ತೂಪೆಗೆ ನೋಡು ನೋಡಿಕೆ ನಾನ್ ತಿನ್ನಲ್ಲ ಅಲ್ಲ ಇವಾಗ ತಿಂತಾರಲ್ಲ ಊಟ ಇವರು ನೋಡ್ಬಿಟ್ಟು ಎಣ್ಣೆ ಹೊಡಿಬೇಕು ಈ ತರ ಎಲ್ಲ ಮಾಡ್ಬಾರ್ದು ಕೈಯಲ್ಲಿ ಸ್ಮೆಲ್ಲಿಂಗ್ ಚಾನಲ್ ಸಬ್ಸ್ಕ್ರೈಬ್ ಆತೆ ಕುದರ್ ಗೊತ್ತೋಜಿ ಬಂತು ಮಾವನ ಕೈತು ಉಳ್ಳ ಬಂತು ನಮ್ಮ ಚಾನಲ್ ತಿಕ್ಕನ ಈಗ ಫೈನಲಿ ಬಂತು ಅದು ಜಾಮೂನ್ ಅಲ್ಲವ ಗೋಲಿ ಬಜೆ ಗೋಲಿ ಬಜೆ ಗುಲಾಬ್ ಜಾಮೂನ್ ಎರಡು ಒಂದೇ ತಾನೆ ಅಲ್ಲ ತಾಯಿ ಬಂಡೆ ಬೆತ್ತಲ ಅಲ್ಲ ಗುಲಾಬ್ ಜಾಮೂನ್ ಬನ್ನಿ ಅದೇ ವಿಡಿಯೋ all types of variety foods in my home. ಒಬ್ಬಟ್ಟಿದೆ ಹೋಳಿಗೆ ಬೇಕಾ ಹೋಳಿಗೆ
ಸರಿ ಎಂಗ್ಳು ಬರ್ಪ ಅಂದ್ರೆ ಫುಲ್ ಪುಲೆಕಾಂಡನ ರೆಡಿ ಮಾಡ್ತಿದ್ದಾರೆ ಮಾತಾ ಚಿಕನ್ ಮಟನ್ ಪೀಸ್ ಹಾಕ್ಕೊಡ್ತೀನಿ ಚಿಕನ್ 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 ಹಪ್ಪಳ ಚಿಕನ್ ಚಿಕನ್ ಹಾಕ್ಕೊಡ್ತೀನಿ ಎಷ್ಟು ವಿಡಿಯೋ ಮಾಡಿದೀರಾ ಮಾಡುವ ಲೈಟ್ ನಮ್ ತೆಲುಗು ಪ್ಯೂರ್ ತೆಲುಗು ನೀವು ಮಾತಾಡಿ ಎಲ್ಲ ನಮ್ಮದು ಮಲ್ಟಿ ಲ್ಯಾಂಗ್ವೇಜ್ ಚಾನಲ್ ಮುದ್ದೆ ಮಾಡಿದ್ರೆ ಇವಾಗ ತಿನ್ಬೇಕು ಊಟ ಮುದ್ದೆ ಅದು ಸ್ವಲ್ಪ ಮತ್ತೆ ನೀವ್ ಹೇಳಿ ಮತ್ತೆ ಮಾಡಿ ಆಂಟಿ ಮುದ್ದೆ ಮತ್ತೆ ಮಾಡಿ ಆಂಟಿ ಅಲ್ಲ ಅಜ್ಜಿ ಅಜ್ಜಿ ಅಲ್ಲ ಅಮ್ಮಮ್ಮ ಅಂತಂದ ಅಲ್ಲ ನಾನಂಜಿ ಗಿಫ್ಟ್ ನಾನಂಜಿ ಗಿಫ್ಟ್ಗೆ ಮಾತಾಡ್ಬೋದು ಬಾಲ್ಯದ ಅಮ್ಮೆರೆಗೆ ದಾಲ ಕೊಡ್ಲೆ ಶ್ರೀಯನ ಫೇವ್ರೆಟ್ ಪಿಂಕ್ ಕಲರ್ದ ಶ್ರೀಯಾಗಿ ಪ್ರಿನ್ಸೆಸ್ ಗೌಟಿ ಕಲರ್ ಚಾಯ್ಸ್ ಮಾಡಿದ್ದು ನನ್ ಕಲರ್ ನಾನ್ ಮಾಡಿ ಚೆನ್ನಾಗಿದೆ ಕಲರ್ ಅಯ್ಯೋ ಅಲ್ಲ ಶ್ರೀಯ ಕೊಂಚ ಗಿಫ್ಟ್ ತಲೆ ಓಪನ್ ಮಾಡು ಬಾಕ್ಸ್ ಓಪನ್ ಮಾಡು ಭವ್ಯ ಏ ದೇವರೇ ಓ ದೇವರೇ ಎಂಕಲ ಹಾಕೊಂಡು ಬರೋದ ಆಫೀಸ್ ಹೋದಾಗ ಸೊ ಗೊತ್ತಿಲ್ಲ ಗೊತ್ತಿಲ್ಲ ಬಿಡು ನಮ್ಮ ಮೀನವೆಲ್ಲ ಆಯ್ತು ಬಳಿ ಬಜೆ ಆಂಡ ಅಲ್ಲ ಶ್ರೀಯಾಗ ವಾಚ್ ಬೈ ಈ ವಾ ಜನ ಮಾರ ಆಂಟಿ ಡ್ರೆಸ್ ಕೊಡ್ತೀನ ಶ್ರೀಯನ್ನ ತೂಕ ಶ್ರೀಯ ಸೂಪರ್ ಉಂಡಿಗೆ ಸೊ ಆಂಟಿ ನೀನು ಸ್ಪೆಷಲ್ ದಾದ ಮಾತಾಡೋದು ಮಟನ್ ಫ್ರೈ ಮಟನ್ ಫ್ರೈ ಉಂಟು ಬಿಸಿ ಮಾಡದ ಬೇಡ ಒಂದು ನಿಮಿಷ ಬಿಸಿ ಮಾಡ್ತೀನಿ ಮಟನ್ ಫ್ರೈ ಬೊಕ್ಕ ಚಿಕನ್ ಸಾಂಬಾರ್ ಚಿಕನ್ ಗ್ರೇವಿ ಉಂಟು ಗ್ರೇವಿ ಚಿಕನ್ ಗ್ರೇವಿ ಗ್ರೇವಿ ಮನೆ ಲಾಯ್ ಕಮ್ಮೆನ ಬರೋದುಂಡು ಮಟನ್ ಸಾಂಬಾರ್ ಮಟನ್ ಸಾಂಬಾರ್ ಚಿಕನ್ ಸಾಂಬಾರ್ ಮಾತಲ್ಲ ಉಂಡಿನಿ ಇದು ಚಿಕನ್ ಮಟನ್ ಮೂಜಿ ನಾಡು ದುಂಬೆ ಪ್ರಿಪೇರ್ ಆದಿತ್ತೇರಿ ಎಂಕುಲು ಬರ್ರೆ ಕಡೆ ಪೆತ್ತ ಬೆಲಿ ಬರ್ತದ ಸೋಗಾದ್ದು ಸೊ ಪಿಂಕಿಗೆ ಫುಲ್ ಮುಲ್ಲು ಒಂದು ಸೆಟ್ ಬಂಗಾರದ ಕಾಜಿ ಕೊಡ್ತೀರಿ ನಮ್ಮ ದೇವೇರ್ಲ ಕರ್ತಿನ ತನ್ನ ಮೆಗ್ಗೆ ಇಮಿನ ಬಾವೆ ಅಪ್ಪಳ ಕಾಯ್ದಿನ ತೂಕ ಅಪ್ಪಳ ಸೋಕುಂಡು ಯಾಕೆ ಕುಲ್ಲರ್ ಉಂಡಿತ್ತ ಕುಲ್ಲುಗ ಅಲ್ಲಿದ್ದವು
ಮ್ಯಾಚಿಂಗ್ ತಗೊಂಡಿದ್ರು ಡ್ರೆಸ್ ಫಿಕ್ಸ್ ನಾನ ಅವ್ಳು ತೆಗಿತಿಲ್ಲ ಡ್ರೆಸ್ ನೋಡು ಹಾಕ್ಲಿ ಬಿಡು ನಾವು ಖುಷಿ ನೋಡು ಎರಡು ಇಲ್ಲಿ ಚೆನ್ನಾಗಿದೆ ಸೋಮಲು ಸೈಡ್ಸ್ ಬರ್ತದೆ ಮಟನ್ ಉಂಟು ಚಿಕನ್ ಉಂಟು ಒಂದು ದಯಗೊಂದು ಗೊತ್ತಾದ ಪುನಿಕ್ಲೆಗೆ ವಿಡಿಯೋ ರೆಕಾರ್ಡ್ ಮಾಡಿ ಸೈಡ್ಸ್ ಬತ್ತಿ ಬೆತ್ತಿಗೆ ತೊಟ್ಟಿಗೆ ಪುಚ್ಚೆಲ್ಲ ಬೈತೀನಿ ಪಿರವಡೆ ಎಂಚುಂಡು ಮಟನ್ ಮಟನ್ ಬ್ಯಾಂಗ್ಳೂರ್ ಸ್ಟೈಲಲ್ಲಿ ಅಲ್ಲ ಕೈಪಾಡಿ ಅಲ್ಪ ಅರೋಣ ತೂಕ ಯಾಲು ತೂಕ ಶಾಂತಿ ಸಮಾಧಾನ ಸಮಾಧಾನ ಮಟನ್ ಇದು ಚಿಕನ್ ಗ್ರೇವಿ ಮಟನ್ ಕರಿ ಒಂದು ಸಲಾಡ್ ಇದು ಇಮೆಗ್ ಪಕ್ಕ ಬ್ಯಾಂಗ್ಳೂರ್ ಒಂಜಿ ಅವರನ್ನ ತೋರಿಸಿ ತಿಂದ್ರೆ ಒಂಜಿ ಏತಲ್ಲ ತಿನ್ಪುಂಡು ಅಣ್ಣ ಈತ ಉಪ್ಪುಡು ಜೀವಾಡಿ ತೆಪ್ಪು ಜೀವಾಡಿ ಈತ ಉಂಡು ಅದೆಂತದ ಗುಲಾಬ್ ಜಾಮೂನ್ ಗುಲಾಬ್ ಜಾಮೂನ್ ಅದೆಂತದ ಗೋಲಿ ಬಜೆ ಸಕ್ಕರೆ ಬಿಡ್ತೀರ ಗುಲಾಬ್ ಜಾಮೂನ್ಗೆ ಗೋಲಿ ಬಜೆ ಅಂತ ಕರೀತಾರೆ. ಟೆಂತ್ ಅಲ್ಲಿ ಇದ್ದಾಗ ಪ್ರೀತು ಅದು ಗಿಫ್ಟ್ ಟ್ರಿಪ್ ಹೋಗಿದ್ವಿ ಆಯ್ತಾ, ಸ್ಕೂಲ್ ಟ್ರಿಪ್. ಅವಾಗ ನಾನೊಂದು ತಗೊಂಡಿದ್ದೆ, ಪ್ರೀತು ಅಂತ ತಗೊಂಡೆ. ಎಲ್ಲ ಅವ್ನು ನನಗೆ ಬೇರೆ ಗಿಫ್ಟ್ ಕೊಟ್ಟ. ನಾ ಇದನ್ನ ಕೊಟ್ಟಿಲ್ಲ, ಪ್ರೀತು ಕಿತ್ಕೊಳಕ್ಕೆಲ್ಲ ಬಂದಿದ್ದ, ಕೊಟ್ಟಿಲ್ಲ. ಅದಕ್ಕೆ ಬಸ್ಸಲ್ಲಿ ಲವ್ ಸ್ಟೋರಿ ಎಲ್ಲ ಭಯಂಕರ, ಮ್ಯಾರೇಜ್ ಸ್ಟೋರಿ ಎಲ್ಲ ಭಯಂಕರ. ಆಲ್ಬಮ್ ಒಂದೊಂದು ಇದು ಜೋಗ ಮಸ್ತ್ ಒಂದೇ ಸತಿ ತನುಲ ಮನುಲ ಇದು ನಿಮ್ಮದ ಮುಖ್ಯ ಮುರುಡೇಶ್ವರ ಡೈರೀಸ್. ತಾನು ನಾನೊಂದು ಫೋಟೋ ದಿಕ್ಕಡು ತಾನು ಎಲ್ಲಿ ಫಸ್ಟ್ ಡ್ಯಾನ್ಸ್ ಅದಲ್ಲ ಅದಲ್ಲ ನಂದು ಇದು ನೀನಲ್ಲ ತನ್ನ ಫುಲ್ ಫ್ಯಾಮಿಲಿ. ತಾನು ಮಮ್ಮಿ ಮನು ಬೊಕ್ಕ ತನ್ನ ಡ್ಯಾಡಿ ಬಂದು ಆನೆ ದಿಕ್ಕದ ಶ್ರೀಯಾಗಿ ಗ್ಲಾಸ್ದ ಒರಿಗಡೆ ಜಗೊತ್ತು ಬಯ್ಯ ಊಟ ಎಂಚ ಆನೆ. ಇದರಲ್ಲಿ ಸ್ವಲ್ಪ ಕನ್ನಡ ಮತ್ತೆ ತುಳು ಮಿಕ್ಸ್ ಮಾಡಿ ಮಾತಾಡ್ತಿದ್ದೇವೆ, ಯಾಕಂದ್ರೆ ಇಲ್ಲಿ ಒಂದು 1000 ಸಬ್ಸ್ಕ್ರೈಬರ್ ಇವ ಮಾಡಿ ಕೊಡ್ತಾನೆ ಹೇಳಿದ್ದಾನೆ ಮನು. ಕಾಲೇಜಲ್ಲಿ ಸೊ ನಾವು ತುಳುವಲ್ಲೇ ಮಾತಾಡಿದ್ರೆ ಇವರಿಗೆ ಅರ್ಥ ಆಗ್ಲಿಕ್ಕಿಲ್ಲ, ಸೊ ಕನ್ನಡ ಮಿಕ್ಸ್ ಮಾಡುವ. ಇಲ್ಲಿ ನಮ್ಮದು ಮಂಗಳೂರು ಕನ್ನಡ ಚಂದ ಉಂಟು. ಶ್ರೀಯನ ಆನೆ ನೀ ಪೊಡಿಯ ಪುಣ ಇದು ಒಂಜಿ ಒಂಜೆ ಕುಲೊಂದ ಮಾತ ಒಂಜಿ ಕೈಲ ದಿಕ್ಕದಿಜ್ಜಿ ಇನ್ನು ತೂವಲ್ಲಿ ದಿಕ್ಸಿನ ಕರೆಕ್ಟ್ ಮೋನೆ ಮಾಸ್ಕ್ ಇಜ್ಜಂದೆ ಹೀಗೆ ಮಾಡ್ಬೇಕು, ಇಲ್ಲಾಂದ್ರೆ ಗಂಟೆ ಆಡಿ ಅದು ಗಂಟೆ ಇಟ್ಕೊಂಡ್ರಲ್ಲ ಹೀಗೆ ಮಾಡ್ಬೇಕು ಇದನ್ನ. ಆತಿಜೆ ತಿನ್ರೆ ರೆಡಿ ಆತಿಜಿತ್ತ ರೆಡಿ ರೆಡಿ ಇದು ಇತ್ತನೆ ಒಂದು ಇಂಚ ತಿರ್ಗಾ 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 ಬೊಕ್ಕ ರೌಂಡ್ ಮಾಡ್ತದೆ. ಎಂದು ಹೋಯ್ತಾ ರೀಪ್ ಹೋಯ್ತಾ ಕುಕ್ಕುದತ್ತ ಇವು. ಇದು ಯಾವ ಮರದು? ಇದಾ ಯಾವ ಮರನ? ಅಡಿಕೆ ಮರದು. ಎಂದು ಕಂಗದ ರೀಪು ಅಂಜ. ಕನ್ನಡದಲ್ಲಿ ಅದು ಗಂಗಲ್ಲೇ ಮಾಡ್ಬೇಕಾ? ಅದೇ ಮರದ ಅದೇ ಮರದೇ ಮಾಡ್ಬೇಕು. ಅದಕ್ಕೆ ಇದು ಇದು ರೆಡಿಮೇಡ್ ಸಿಗುತ್ತೆ. ಇಟ್ಕೊಂಡು ಅಲ್ಲ ಅಲ್ಲ ಎಕ್ಸ್ಕ್ಯೂಸ್ ಮೀ, ಇದು ರೆಡಿಮೇಡ್ ಸಿಗುತ್ತೆ ಕೋಲು. 50 rupees, ಸಾರಿ 50 to 100 rupees ಒಳಗಡೆ ಸಿಗುತ್ತೆ ಕೋಲು. ಕೋಲು ತಾನು ಚಿಕ್ಕ ಪಾಪು ಇದ್ದ ತಗೊಂಡಿದ್ ನೋಡು. ನೀವು ತನಗೆ ಹಾಕಿರೋದು ನಿಮಗೆ ಕೋಲು. ಅದ ಆಂಟಿ ತನಗೆ ಹೊಡಿಲಿಕ್ಕೆ ತಗೊಂಡಿದ್ದ. ಅದು ಹೊಡಿಲಿಕ್ಕೆ ಸಹ ಯೂಸ್ ಆಗ್ತದೆ. ಹೊಡ್ತಿದ್ದಾರೆ, ತುಂಬಾ ಸರಿ ನಂಗೂ ಹೊಡೆದಿದ್ದಾರೆ. ಇದ್ದಾರೆ ಸಾಕ್ಷಿ. ಸೊ ಇದು ಮಲ್ಟಿಪರ್ಪಸ್ ಕೋಲು, ಮೇನ್ ರಾಗಿ ಮುದ್ದೆಗೆ. ಬಟ್ ಇನ್ನು ಜೋಕುಲು ರಡ್ಡುಲ ಪೇಟೆಂಟ್ ಆಯ್ತು ಕನ್ನಡದಲ್ಲಿ. ಇದು ನಮ್ಮ ಬ್ಲಾಗ್ ಒಂದು 8 ಜನ ಉಂಡು. ಇನ್ನು ಮಿಸಸ್ ನಾತು ಈ ಪಾಪದ ಮಣಿ ಪೂಜಿ. ಇವನ್ ಜಗ್ಗೀಶ್ ಪಿಕ್ಚರ್ ತುಂಬಾ ನೋಡ್ತಾರೆ. ವಾಟರ್ ಬಾಟಲ್ ಓಪನ್ ಮಾಡಿದಾಗ ಕೋಕ್ ಬಾಟಲ್ ಓಪನ್ ಮಾಡ್ತಾರೆ. ಫ್ಯಾಷನ್ ಟ್ರೆಂಡ್ ನ್ಯೂ ಸ್ಟೈಲ್
ನೀವು ಇಷ್ಟ ಮಾಡುದಾನ ಅಲ್ಲ ಇದು ಅರ್ಧ ಇರೋದು ಗ್ಲಾಸ್, ನಂಗೆ ಅರ್ಧ ಬೇಡ. ಅದೇ ಕೊಟ್ಬಿಡು. ಇವರೇ ಕುಲುಕ್ಸಿದೆಲ್ಲ ಫುಲ್ ಶೇಕ್ ಆಗುತ್ತೆ. ಹೋಗ್ಲಿ ಬಿಡು ಚೆಲ್ತಾ. ಪ್ರೀತು ಬಾಟ್ಲಿ ಮೈತದ ಒಬ್ಬಟ್ಟಿದೆ, ಬನ್ನಿ ಒಬ್ಬಟ್ಟು. ಎಕ್ಸ್ಕ್ಯೂಸ್ ಮೀ. ಒಬ್ಬಟ್ಟಂದ್ರೆ ಹೋಲಿ. ಅಯ್ಯೋ ನೀನು ಹೋಗ್ ಭವ್ಯ ಎಕ್ಸಾಕ್ಟ್ ಸತ್ಯ ಬ್ಯಾಗ್ ಎಂಬತ್ತು ಕಡಬಿಡ ಮತ್ತೆ ವರ ಪೋಂಡ ಯಾವ್ದು ಕಾತೊಂದಿತ್ತೆ ಬನ್ನಿ ನಮ್ಮ ಅಪ್ಪನ್ ತೋರಿಸ್ತೀನಿ. ಬನ್ನಿ ನಾನ್ ಬ್ಯಾಂಗ್ಳೂರ್ ಬಿಡ್ಬಿಟ್ಟು ಫ್ಯಾನ್ಸ್ ಮಾತಾಡು ಬೇಜಾರು. ಅಯ್ಯೋ ದೇವ ಕನ್ನಡದಲ್ಲಿ ಅಯ್ಯೋ ನಂದಿನಿ ತುಂಬಾ ಫ್ಯಾನ್ಸ್ ಇದ್ದಾರೆ, ಅವ್ರಿಗೆ ಬೇಜಾರಾಗ್ತದೆ. ನಾವು ಮನುಲ ಮೈ ಚೈಲ್ಡ್ಹುಡ್ ಮೆಮೊರೀಸ್. ಡಿ ಬಾಸ್ ಫ್ಯಾನ್ ಡಿವೋರ್ಸ್ ಅಲ್ಲ ಡಿ ಬಾಸ್ ಫ್ಯಾನ್ ಅವು ಇಲ್ಲ ಆಲ್ ರೌಂಡರ್. ಇದು ಮನ ಆಲ್ ರೌಂಡರು. ಎನ್ನಲ ಒಂಜಿ ಲೈಟೆಡ್ ಫ್ಯಾನ್ ತುಳುವರ್ ಪೂಜೆ ಕಾಂಡಲ ಎನ್ನ ಬ್ಲಾಗ್ಸ್ ತೂಪೆ. ಇದು ದೇವ್ರಗಳದ್ದು, ಐ ಮೀನ್ ಗಾಡ್ಸ್. ಇದು ಥರ್ಡ್ ಸ್ಟ್ಯಾಂಡರ್ಡ್. ಬನ್ನಿ ಈ ಕಡೆ ಬನ್ನಿ. ಸೈಡ್ ಈ ಕಡೆ ಇದು ಮೈ ಚೈಲ್ಡ್ಹುಡ್ ಮೆಮೊರೀಸ್. ನೋಡಿ ಇದು ಟೀಚರ್ಸ್, ಆಲ್ ಟೀಚರ್ಸ್ 1 to ಅಪ್ ಟು ಕಾಲೇಜ್ ಟೀಚರ್ ನಕ್ಲನ ಸಿಗ್ನೇಚರ್ ಸಿಗ್ನೇಚರ್ ಕಾಪಿ ಮಲ್ತಂಬ ಇದೆ. ಸರ್ಟಿಫಿಕೇಟ್ ಮತ್ತೆ ಬೋರ್ಡ್ ಹಾಪುಡು. ಸರ್ಟಿಫಿಕೇಟ್ ಸೈನ್ ಆಗಿ ಅಲ್ಲ ಅದು ಮೆಮೊರೇಬಲ್, ಟೀಚರ್ಸ್ ಮೆಮೊರೇಬಲ್. ನೋಡಿ ಇವೆಲ್ಲ 1 to 3rd ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸ್. ಇದು ನೋಡಿ ಬನ್ನಿ. ಸೊ ಬ್ಯಾಂಗ್ಳೂರು ದಾಲ ಬೋರ್ಡ್ ನನಗೆ ಇಡೇ ಮೇಲೆ ಏನೇನ ಬುಕ್ ಬರ್ತದೆ. ವಿಸಿಟಿಂಗ್ ಕಾರ್ಡ್ಸ್ ಯಾರು ಬೇಕಾದ್ರೂ ಕಾಲ್ ಮಾಡ್ಬೋದು. ಎಲ್ಲ ಐತೆ ನೋಡಿ. ನಮ್ಮ ಅಕ್ಕಂದು ಕೂಡ ಇದೆ ವಿಸಿಟಿಂಗ್ ಕಾರ್ಡ್. ಅಲ್ಲ ತನ್ನ ವಿಸಿಟಿಂಗ್ ಕಾರ್ಡ್ ಉಂಟು. ಎಲ್ಲ ಆಲ್ ವಿಸಿಟಿಂಗ್ ಕಾರ್ಡ್ಸ್. ಒಂದು ದಿನದೊಂದು ಬ್ಲಾಕ್ ಆಮೇಲೆ ಇದು ಇದು ಬಂದ್ಬಿಟ್ಟು ಗಾಡಿ ಚೈನ್. ಹಾ ಇದು ಲಾಸ್ಟ್ ಗಾಡಿ ಚೈನ್. ಮೈ ಮೆಮೊರೇಬಲ್. ಸೊ ಆಂಟಿನ ಮುದ್ದೆ ರೆಡಿ ಅವನೊಂದು ನಮ್ಮ ಮಾಡ್ತಾ ಇದ್ದಾರೆ ನೋಡಿ. ರೆಡಿ ಇದು ಬಂಗೊಂಡು ತುಲೆ ಮುದ್ದೆ ರೆಡಿ ಅವನೊಂದು ತುಲೆ. ಆಂಟಿ ಅಷ್ಟಷ್ಟು ದೊಡ್ಡ ಮುದ್ದೆನಾ? ತೊಳಿ ಮುದ್ದೆ ರೆಡಿ. ತನು ಪ್ಲೇಟ್ ಬದಲು ಸೊ ಒಂಜಿ ಮುದ್ದೆ ರೆಡಿ ಅಂಡ್ ತೋಳಿ ಆಂಟಿನ ಸ್ಪೆಷಲ್ ರಾಗಿ ಮುದ್ದೆ. ಇನ್ನು ಫಸ್ಟ್ ತನ್ನ ಪಪ್ಪ ಕೊರ್ಕ ಆರು ಪಿತಾಡುವರಿಗೆ ಫುಲ್ ಬಿಸಿ ಇಲ್ಲ. ಸ್ಪೆಷಲ್ ನಾನ್ ವೆಜಿಟೇರಿಯನ್ ರಾಗಿ ಮುದ್ದೆ ರೆಡಿ. ಒಟ್ಟಿಗೆ ಮಟನ್ ಗ್ರೇವಿ ಸಾಂಬಾರು ಮಟನ್ ಸಾರು. ಪ್ರಿಯಾ ಮನಗು ಡ್ಯಾನ್ಸ್ ಬಂದು ಕೊರೊಂದಿಲ್ಲ ಅಲ್ಲಿ. ಹೇಳ್ಕೊಡು 1 to 3 ಸ್ಟೆಪ್ ಹೇಳು. ಓಕೆ ಸಾಂಗ್ ಮೀಟಿಕೊಂಡು ಬನ್ನಿ ಟ್ರೈ ಮಾಡ್ತಾ ಇದ್ದಾರೆ. ಬನ್ನಿ ನಮ್ಮ ಕೊರಿಯೋಗ್ರಾಫರ್ ಅಲ್ಲಿ ಯಾವುದೋ ಒಂದು ಡ್ಯಾನ್ಸರ್. ಬನ್ನಿ ಬೇಜಾರ ಡ್ಯಾನ್ಸರ್. ಬನ್ನಿ ತೋಳಿ ಆಂಟಿನ ಮುದ್ದೆ ರೆಡಿ ಆಗ್ತದೆ. ನಮ್ಮ ಶ್ರೀಯಾಲ ಮುದ್ದೆ ತಿನ್ನೋದಿಲ್ಲ ಅಲ್ಲಿ. ಅಪ್ಪು ಎಂತ ಬಿರಿಯಾನಿ ಮುರ್ಕಾದು ಬುಲ್ಕ ನಿಂಗಲೆ ಅದೇ ಅರೆಂತೂ ಅಣ್ಣ ಪಂಡು ಬರ್ಬೇಕು ಮುದ್ದೆ ತಿನ್ನೋದೇನು ಖುಷಿ. ಸೊ ದಿಕ್ಸಿ ಫುಲ್ ಇದು ಮೂಲು ಚಿಕನ್ ಮಟನ್ ದ ಗ್ರೇವಿ ಉಂಟು ಮುದ್ದೆಗೆ. ಆಮೇಲೆ ಮನೂಲ್ಲೆ ವೆಜ್ಗೇನಿ ಇದು ಕೋಸಂಬರಿ, ಹೆಸರು ಬೀಳದ ಕೋಸಂಬರಿ, ಸಲಾಡ್, ಇಂದಾಲಜಿ ಇಂಚ ಕಟ್ ಮಲ್ಪುನು, ಇಂಚ ಮುರ್ಕವನು, ಬಾರಿ ಸೋಪ್ ಉಂಟು. ಬೈ ಎಂತ ಸೂಪರ್ ಆದ್ರೆ ಮಾತ್ರ ಅವೇನಿತ್ತೆ ಮಿಕ್ಸ್ ಮಾಡ್ಬಿಡ. ಫಸ್ಟ್ ಕೈಟ್ ಮಿಕ್ಸ್ ಮಾಡ್ಬಿಡ.
ಸ್ಮೂತ್ ಅವಳು ತಿಂದ್ರೆ ರಾತ್ರಿ ಊಟ ಮಾಡೋದಿಲ್ಲ. ಪಿಂಕಿನ ದೊಂಡೆಡು ಮುದ್ದೆ ಬ್ಲಾಕ್ ಆಗ್ತದೆ. ಕೋಲ್ಕಳ್ಳೆ ಮೊದಲ ಬಾರಿಗೆ ಮುದ್ದೆ ತಿಂತಾ ಇದ್ದೇವೆ ಮಧ್ಯಾಹ್ನದಲ್ಲಿ. ಅದು ಹಚ್ಚಿಬಾರ್ದು. ಕಚ್ಚರ ಬಲ್ಲಿ ಬೇನೆ ಹಾಕೊಂಡು ಡಬಲ್ ಮೀನಿಂಗ್ ಭವ್ಯ ಅಂತ್ಯ ಅಲ್ಲ ಬಿರೇಲ್ ಆಗ್ಯಾರ ಬಲ್ಲಿ ಬಂತೀನಿ ಮಾರೆ ಮುಗುಲಂಜಿ ಚಿತ್ರನೇ ಮಾರೆ. ಶ್ರೀಯಾ ಮುದ್ದೆ ತಿನ್ನಪ್ಪು ಹೌದಾ ಅವಳು ಅಗ್ಬಿಟ್ಟು ಹೋಗಿತಾ ಇದ್ದಾಳೆ. ಬರ್ತಿಲ್ವಾ ಚಿಕನ್ ಹಾಕ್ಲಿ. ಸೊ ಬಾರಿ ಬಂಗಾಡ ಮಾತ ಮುದ್ದೆ ತಿನ್ನೋದಿಲ್ಲ ಅಲ್ಲಿ ಬಿಂಕೆ. ಇದೆಂತ ಗೊತ್ತಾ ಈರುಳ್ಳಿ ಮುದ್ದೆ ಬಾರಿ ಲಾಯ್ಕೊಂಡು ಮೂಲ್ದು ಒಲಿ ಮೂಜಿ ಮುದ್ದೆ ಪಿಂಕಿನ ಶ್ರೀಯನ ಮಾತ ಮುದ್ದೆ ಎಂಕ ಬೈದಂಡು ಕೋಸಂಬರಿಗೆ ಪಾಡೆ ಉಪ್ಪು ಮಾಡ್ತಿದ್ದಾರೆ ಎತ್ತೆ ಪಾಡೊಂದಿಲ್ಲ ನೋಡ ಒಂದೊಂದು ಜಾಸ್ತಿ ಆತನ ಬೆಂಕಿಗೆ ಇಲ್ಲಿ ನೋಡಿ ಏನೇನ್ ಆಗ್ತಾ ಇದೆ. ಇಲ್ಲ ಸುಮ್ನೆ ಯಾಕೆ ವೇಸ್ಟ್ ಮಾಡಿ ಅವ್ರ ಮುದ್ದೆ ತಿಂತಿದ್ದಾರೆ ನಮ್ಗೆ ಚಿಕನ್ ಹಾಕಿದ್ದಾರೆ. ಮೊಲ್ಲಮ್ಮ ಮನಹಣ್ಣೇರು ವೆಜ್ರುಲ್ಲೇರು ಓ ಮೈ ತುಪ್ಪ ಎಂಚ ಅಂಚ ಬಂಡ್ರ ಮಲ್ಯ ಬೇತನೆ ಹಾಕೊಂಡು ಬಾ ಕಂಟಿನ್ಯೂ ಮಾಡುದು ಕಂಟಿನ್ಯೂ ಮಾಡ್ತಾರೆ. ಮೊಬೈಲ್ ಎತ್ತ ಬಟ್ಟಲ ಬಂಡಿಟ್ಟುಲ್ಲೆತ್ತ ಫುಲ್ ವೆಜ್ರುಲ್ಲೆ ಶ್ರೀಯದ ತಿನ್ಪಿನ ಪೀರು ಮೊದಲು ತೋಲಿಗೆ ಬೆಜಗರ ಬಂಡ ಬೆಜಗರಲಾಗ ಆತನು ಆಮೇಲೆ ಕಚ್ಚಪಟ ಈಮೇಟ್ ಕಚ್ಚಪಟ ಆಮೇಲೆ ಅನ್ಯದ ಕಚ್ಚಪಟ ಅದನ್ನ ಬುಡ್ಪಿಣಿ ಜನ ಈ ಸರ್ತಿ ಮಾತ್ರ ಓಕೇನು ಬುಡ್ಪಿಣಿ ಗೊತ್ತಾಂಬಜಿ ಮಾತ ಗಜಿಬಿಜಿ ಆತನ ಮೂಲು ಅಲ್ಲ ಒಬ್ಬಟ್ಟು ಪಂಡ ಎಂತ ಅದು ಒಬ್ಬಟ್ಟು ಇದು ಎಂಗ್ಲಾಲ್ಪ ಬರ್ಪಣತೆ ಕಾಯಿ ಹೋಳಿಗೆ ಅವೇ ಮೂಲು ಒಬ್ಬಟ್ಟು ಬಂದ್ಬೇರೆ ಪ್ಲೇಟ್ ಫುಲ್ಲು ಖಾಲಿ. ಗುಲಾಬ್ ಜಾಮೂನ್ ಮತ್ತು ಹೋಳಿಗೆ ಸ್ವಲ್ಪ ಒಂದು 10 ನಿಮಿಷ ಆದ್ಮೇಲೆ ಅವನಿಗೆ ನೀವು ಗುಲಾಬ್ ಜಾಮೂನ್ ಕೇಳಿಲ್ಲ ಅಂತ ಬೇಜಾರು. 10 ನಿಮಿಷ ಎನ್ನ ಮನಸ್ಸಂತಾಂಡು ಬಾರಿ ಭರ್ಜರಿದ ಒಣಸಿತ್ತು ಮುಕ್ತಜಿ ಒಂಜಿ ಮೂಲು ತೆಕ್ಕರ ದಿನೊಂದುಂಡು ಬೆಸಗಾರ ತಾನು ಇದು ಒರ್ತಿ ತಿಂತಲು ಅದೇ ಸಾರೆಲ್ಲ ಸೂಪರ್ ಆಗಿದೆ ಆಂಟಿ. ಸಾಂಬಾರೆಲ್ಲ ಸೂಪರ್ ಆಗಿದೆ ಸಾರೆಲ್ಲ ವೆಜ್ ಪಾಪ ವೆಜ್ ಉಳ್ಳೇನಿ ದಾಲ ಮಲ್ಪುಲ ಗೆಜ್ಜೆ ಬಲ್ಲೆಗೆ ತೂಗು ಪಾಡ್ದೇರು ಫುಲ್ ಹೆವಿ ಉಂಡು ತೂ ಮರ ಮಾತು ಏರು ಪಾಡ್ದಿನ ಗೊತ್ತುಜಿ ಅದು ಒಟ್ಟರಾಚೆ ಹೆವಿ ಉಂಡು ನೀರು ಸ್ವಲ್ಪ ದೂ ಎಲ್ಲೆಲ್ಲೆ ಪಕ್ಕಿ ಉಂಡು ಬ್ಲ್ಯಾಕ್ದ ಆಯ್ತಾ ಗೂಡು ಪೋಡು ಫುಲ್ ತೂ ಬೂಡ್ದುಂಡು ಅದಕ್ಕೆ ದಾಲ ಪನ್ಪಿಲಕ್ಕೆ ಇಜ್ಜಿ ಮಾತ್ರ. ಸೊ ಇನ್ನೇನು ಐನಾತ್ ತೆಕ್ಕಾರ ಟ್ರೈ ಮಲ್ಪ ಎಲ್ಲ ಬನ್ನಿ ಪೈಪಿಯಾ ಪಕ್ಕಿದ ಗೂಡು ಎಲ್ಲ ತಿಕ್ಕೊಳೋದು ಕಪೈ ಬಾರಿ ಕೆಪಾಸಿಟಿ ತೆಕ್ಕಾಗಣ ಗೂಡುಂಡೆ ಯಾವುದುಂಟು ಯಾವುದುಂಟು ಮೂಲ ಅವು ಉದಲ್ ತಿಂದ್ರೆ ಬೈತೀನಿ ಮೇ ಸಾವು ಅವು ಮೂಲ ಹೆಂಗಿನ ಫ್ರೈ ಮಾಡಿ ಬೈತಂಡು ಪಕ್ಕಿಲು ಈ ದೂರಯಾ ಪಕ್ಕಿನ ಆಡ್ರ ಪಕ್ಕ ವಿಂಜ ಕುಲ್ದೀನಿ ಪಕ್ಕಿನ ಆಡ್ರ ಬೈದಲ್ಲಿ. ಸೊ ಆಯ್ನಾತು ತೂ ತೆಕ್ಕಾಗ ಒಂದು ಟ್ರೈ ಮಲ್ಪುಗ ಬಬಿ ವೈಕೆ ನೀರು ಹುಡ್ಪಿನಿ ಎಕ್ಸ್ಕ್ಯೂಸ್ ಮೀ ಅವಾಕುಲು ಇನ್ನೂ ಬರ್ತಾ ಇದ್ದೀನಿ ತೂ ಬರ್ತೀನಿ ಇದು
ನಿಖುಲೆ ಪ್ರೊಟೆಕ್ಟ್ ಮಾಡ್ಬೋಡು ಹೌದಾ ರಡ್ಡು ಕೊಟ್ಟಿದ್ದು ನೀರು പോകുന്നുണ്ട് ಸ್ಟೋನ್ ಆತ ನಾನು ಇನ್ನು ಲೈಕ್ಸು ಕಮೆಂಟು ಸಬ್ಸ್ಕ್ರೈಬ್ಸು ಗಂಟೆ ಕೋಲು ಬೀಚಿನೆಲ್ಲ ಮಲ್ಲೆಜ್ಜಿದ್ದ ಈ ಕೊಂಚ ನೀರು ಪಾಡೊಂದಿಲ್ಲ ಅಲ್ಲಿ ಪಿಲಿಸಿಮ್ಮೆ ಮತ್ತೆ ಮೀ ಪೂಜಾ ವೈ ಶ್ರೀಯಾ ಮೂಲಂಜಿ ಉರಿಯುತ್ತಿರುವ ಬೆಂಕಿಗೆ ಎಣ್ಣೆ ತುಪ್ಪ ಸುರುತ್ತಿದ್ದಾಳೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಬ್ರದರ್ ಚಾನಲ್ ನೇಮ್ ಇಸ್ ಏನದು ಎನ್ಕಮ್ ವ್ಯಾಲ್ಗೋಸ್ ಕೂಡಲ ಡ್ರೀಮ್ ವ್ಯಾಲ್ಗೋಸ್ ನನ್ನ ಚಾನಲ್ ಬಲ್ದೆ ತೊಂಡ ಚಳಿಗೆ ದಾದ ಪಾಡ್ನು ಲಿಪ್ಪಿಗೆ ಅವು ಕಾಂಡನಗೆ ದಾದ ಅಪ್ಪನು ಹೀರ್ ತಿನ್ಬಿನಿ ದಾದ ಮೇಲೆ ರಾತ್ರಿ ಜೇಪನಾಗ ತುಟಿಗೆ ತುಪ್ಪ ಬಾರ್ದು ಪಲ್ಲಿಗೆ ಕಾಂಡನ ಖಾಲಿ ಅದು ಪುಡಿಗೆ ಅದು ನಾವು ಬರುವ ಇದಕ್ಕೆ ಬೆಂಕಿ ಹಚ್ಕೊಂಡಿದೆ ಅಷ್ಟು. My brother is coming to my home. This is my Madhuchandra. ಫುಲ್ ಕನ್ಫ್ಯೂಷನ್ ಮಾಡ ಎಂತದ ಮಧುಚಂದ್ರಕ್ಕೆ Madhuchandran. ಎಲ್ಲ ತಪ್ಪ ಹೇಳ್ತಾನೆ. ಬೀಡವ ಇದನ್ನು ಎಲೆ ಅಡಿಕೆ ಅದನ್ನ ಹೇಗೆ ತಿನ್ನೋದು ಬಾಯಲ್ಲಿ ಅಲ್ಲ ಅದನ್ನ ಹೇಗೆ ಎಲ್ಲ ಮಿಕ್ಸ್ ಮಾಡಿ ಕಾಂಬಿನೇಷನ್ ಗೊತ್ತಿಲ್ಲ. ಫಸ್ಟ್ ಎಲೆ ಹಾಕಿ ಅಡಿಕೆ ತಿಂದು ಹೌದು ಅದು ಕೂಡ ವ್ಲಾಗ್ ಮಾಡೋದಾ ಇದನ್ನ ಬಚ್ಚಿರ ಒಂದುಂಟು ಆಯ್ತಾ ಕಡೆ ದಪ್ಪರುಂಡು ಮೇ ನಾನು ಹಾಕೊಂತೀನಿ ಹಿಂಗಿರುತ್ತೆ ಫಸ್ಟ್ ಅಡಿಕೆ ನೋಡಿ ಇದು ನೋಡಿ ಭಯಂಕರ ಒಳ್ಳೆ ಮಾತ್ರ ಅವೇ ಆಮೇಲೆ ಸುಣ್ಣ ಇದು ತೋರಿಸ್ತೀನಿ ಸುಣ್ಣ ತಗೊಳೋದು ನೋಡಿ ಆಮೇಲೆ ಹಿಂಗ ಹಾಕೊಳ್ಳೋದು ಹಿಂಗ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಶ್ರೀಯಾ ದಾದೆ ಪೋ ಸದಮಂಜಿ ಬೀಡ ದಿನಕ ಬೀಡ ಬಿಡಲ್ಲ ಎರಡಕ್ಕೆ ತಾಂಬೂಲ ಇದು ದದನ ಅವೊಂದುಂಡು ಅಲ್ಲ 100 ರೂಪಾಯಿ ಎಲ್ಲ ದೀತೇರು ಅಲ್ಲ ಒಂಜಿ ಪಾರ್ದು ಇದೆಲ್ಲ ತಗೊಳ್ಳಿತ್ತಲ್ಲ ಫಸ್ಟ್ ಅರಿಶಿನ ಅಣ್ಣಗೆ ಇಟ್ಕೊಂಡಲ್ಲ ಇವಾಗ ಕಾಲಿಗೆ ದೈ ಹೊಡಿಬೇಕು. ಇದು ತುಳುವಲ್ಲಿ ಅಪ್ಪೋಲಿಗೆ ಹೇಳ್ತಾರೆ ಅಪೋಲೆ ಅಲ್ಲ ಕನಕಾಂಬ್ರ ಮುಡ್ಕೊಬೇಕು. ಆಯ್ತಾ ಒಂಜಿ ಅಡೆಗೆ ಡೈಲಾಗಿ ಅಪೋಲೆ ಏಕಂತ ಇದ್ದೀನಿ ಅಲ್ಲಿ ಕುಸಾಲೆ ಮಾರ ಅಲ್ಲ ದೈ ಹೊಡಿಬೇಕು. ಆಮೇಲೆ ಕಾಲಿಗೆ ಏನು ಬೇಡ ಕಾಲಿಗೆ ಬೀಳುತ್ತಾ ದೈ ಹೊಡಿಬೇಕು ಕಾಲಿಗೆ ಬೀಳ ಕಾಲಿಗೆ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಎಲ್ಲಿ ಅದು ನೀವ್ ಆಗ್ತೀರ ಅಂತ ಹೇಳಿದ್ರೆ ನಾನು ಆಗ್ತಾ ಇರ್ಲಿಲ್ಲ. ಅಡೆಗೆ ಮಗರಿ ನಮಸ್ತೆ ಮಾಡ್ಬೇಕು ಅದನ್ನ. ನಮಸ್ತೆ ಅದು ದೊಡ್ಡವ್ರಿಗೆ ಅದು ನಮಸ್ಕಾರ ಎಲ್ಲ ಹಾಕ್ಬೇಕು ಈ ಲೆಕ್ಕದ ಬೋಯ ಒಟ್ಟಿಗೆ ಅಯ್ಯೋ ಆಂಟಿ ಕಾರು ನಮ್ಗೆ ಕಾರು ಬರ್ತಾಳೆ ಆಂಟಿಗೆ ಪೋಡ್ದು ಲೋಕೇಜ್ ಆ ಯಾಕಡೆ ನಿಜ ಕಾತು ಗುಲ್ತೆ ಮಾರ 100 ರೂಪಾಯಿ ಕಿಸೆಡಿ ಕೊರು ಪಾಪ ಅದೇ ಪತ್ತಜಿ ಕೊಟ್ಟದ್ದು ನಂಗೆ ಮಾತ್ರ ತಾನೇ ಮತ್ತೆ ಅವರಿಗೆ 100 ರೂಪಾಯಿ ಹಸ್ಬೆಂಡ್ ಕೊಡಲ್ವಂತೆ. ಅಲ್ಲಿ ನಾನ್ ಕೊಟ್ಟಿದ್ದೆ ಅವ್ರು ಕೊಡ್ಬಾರ್ದು. ಯಾರಿಗೆ ಕೊಡ್ಬಾರ್ದು ಅವ ಅಂತ ಇಲ್ಲ ನಾನ್ ಕೊಟ್ಟಿದ್ದೆ ಅವಳ ಹತ್ರನೇ ಇರ್ಬೇಕು. ಹೌದು ಅಕ್ಕರಲ್ಲಿ ಕುಂಟು ಬ್ಲೌಸ್ ಬಲ್ಲ ಹೊಡಾಯ್ತು ಜನರಲ್ಲಿ ಇದೆ ನಮ್ಮ ಭಾರತೀಯ ಹಾಕಮ್ಮ ಈಕ್ವಲ್ ಆಗಿ ಹಾಕ್ಬೇಕು. ನಿಮ್ಗೋಸ್ಕರ ಒಂದ್ ದಿವಸ ಸಾಕು ಬೇಜಾರು ನಂಗೆ ಬೇಜಾರು ಮಾಡ್ಲಿಕ್ಕೆ ಇಷ್ಟ. ನಮ್ಮ ಸಬ್ಸ್ಕ್ರೈಬ್ ಗಿಡತೆ ಭವ್ಯ ದೀಕ್ಷೆಲ್ಲ ಪಿದಡೊಂದಿಲ್ಲ ದೀಕ್ಷೆಲ್ಲ ಪಿದಡಿರಿ ಆಕ್ಲು ಗಾಡಿ ಬುಡ್ದು ಬರ್ತೀರಿ ನಮ್ಮ ನನ್ನ ಮುಲ್ಪಡ್ದೆ ಪಿದಡ್ನ ಆಯ್ತಿಡಲ್ಲ
ಇವಾಗ ಯಾರು ಲೇಬರ್ಸ್ ಕರ್ಕೊಂಬರಕ್ ಹೋದ್ರು. ಟಾಟಾ ಸುಮ್ಮನೆ ಹೂ ಇಡ್ಬೇಕಲ್ಲ. ಒಂದು ಚೈನ್ ಇತ್ತು ನೋಡಿ. ಯಾರು ಕಬಾರ್ಡ್ ಇತ್ತು ನೋಡಿ. ನಾನ್ ಗೊತ್ತಲ್ಲ ನಿನಗೆ ಅವಳಿಬೇಕಂತೆ ಕುಡಿ ಬಾಯ್. ಮಧ್ಯಾಹ್ನ ಮನಸ್ಮಾತ ಬಾರಿ ಗ್ರ್ಯಾಂಡ್ ಆಗ್ತದೆ ಬ್ಯಾಂಗ್ಳೂರ್ ಸ್ಟೈಲ್ದ ರಾಗಿ ಮುದ್ದೆ ಬೊಕ್ಕ ಮಟನ್ ಸಾರು ಚಿಕನ್ ಸಾರು ಮಾತಾಡ್ತಾನೆ. ಸೊ ಆಂಟಿ ಈವ್ನಿಂಗ್ ಅವೇನೆ ಕಡ್ಪುಡ್ದೇರು. ಸೊ ಈವ್ನಿಂಗ್ ಮನಸ್ಮಾತ ಆತಂದ್ರೆ ನನ್ನ 12 o'clock ಬಸ್ ಉಂಡು ನೆಲಮಂಗಲದ್ದು. ಸೊ ನನ್ನ ಈ ವಿಡಿಯೋನು ಇಡೀಗೆ ಎಂಡ್ ಮಾಡ್ತೋದಿಲ್ಲ. ನೆಕ್ಸ್ಟ್ ವಿಡಿಯೋ ತಿಕ್ಕ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯಾ.